ಸಲ್ಮೇಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಕುಡ್ಲಾ ನಗರ ಬೊಕ್ಕ ಕೈತಲ್ದ ಜಿಲ್ಲೆಲಿಡು ಬರವು ಕಲ್ಪನಕ್ಲೆಗ್ ಬೊಕ್ಕ ಸಾರ್ವಜನಿಕರಿಗೆ ಡ್ರಗ್ಸ್ ಒದಗಾವಂದಿತ್ತಿನ 4 ಪೆಡ್ಲರ್ ನಕ್ಲೆನು ಕುಡ್ಲದ ಸೆನ್ ಪೊಲೀಸರು ಪತ್ತದಿರಂದು ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ತೆರಿಪಾದರು. ಮಂಗಳೂರು ನಗರದಲ್ಲಿ ಸ್ಟೂಡೆಂಟ್ಸ್ಗೆ ಮತ್ತು ಪಬ್ಲಿಕ್ಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ 4 ಜನ ಪೆಡ್ಲರ್ಸ್ನು CEN ಪೊಲೀಸ್ ಸ್ಟೇಷನ್ ಆಫೀಸರ್ಸ್ ಮತ್ತು ಸಿಬ್ಬಂದಿ ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ 3 ಜನ ಮಂಗಳೂರು ನಗರದಲ್ಲಿ ಎಲ್ಲರಿಗೆ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂಥವರಾಗಿದ್ದಾರೆ. ಒಬ್ಬರು ಈ ಮಂಗಳೂರು, ಉಡುಪಿ ಮತ್ತು ಶಿವಮೊಗ್ಗ 3 ಜಿಲ್ಲೆಗಳಲ್ಲಿ ಕೂಡ ಎಲ್ಲ ಪೆಡ್ಲರ್ಸು ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಜಾಲವನ್ನು ಕೂಡ ನಮ್ಮ CEN ACP ಮತ್ತು ಅವ್ರ ಸಿಬ್ಬಂದಿ ಎಲ್ಲ ಪತ್ತೆ ಹಚ್ಚಿ ಎಲ್ಲರನ್ನು ಕೂಡ ದಸ್ತಗಿರಿ ಮಾಡಿದ್ದಾರೆ. ಈಗಾಗಲೇ ನಾವು ಎಲ್ಲ ಕಾಲೇಜಸ್ಗೆ ಕೂಡ ಒಂದು QR ಕೋಡ್ ಕೊಟ್ಟಿದ್ವಿ. ನಿಮ್ಮ ಹತ್ರ ಏನಾದರೂ ಮಾಹಿತಿ ಇದ್ದರೆ ನಮ್ಗೆ ಅದರಲ್ಲಿ ಅನಾನಿಮಸ್ ಆಗಿ ನೀವು ಹಂಚ್ಕೋಬಹುದು ಅಂತ ಹೇಳಿ ಭಾಳಷ್ಟು ಜನ ಮಾಹಿತಿ ಕೊಟ್ಟಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಆ ಮಾಹಿತಿ ಕೂಡ ಭಾಳಷ್ಟು ಹೆಲ್ಪ್ ಆಗಿದೆ. ಇನ್ನೂ ಕೂಡ ನಮ್ಮ ಹತ್ರ ಇದ್ದ ಮಾಹಿತಿ ಮೇಲೆ ಆಧಾರದ ಮೇಲೆ ಇನ್ನೂ ಕೆಲಸ ಮಾಡ್ತಾ ಇದ್ದೀವಿ. ಇದೇ ರೀತಿ ಇನ್ನೂ ಯಾವುದಾದ್ರೂ ಮಾಹಿತಿ ನಿಮ್ಮ ಹತ್ರ ಇದ್ದರೆ ಯಾವುದೇ ಸಂಕೋಚನೆ ಇಲ್ಲದೆ ನೇರವಾಗಿ ಆ QR ಕೋಡ್ ಮೂಲಕ ಹಂಚ್ಕೋಬಹುದು ಅಂತ ಹೇಳಿ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀವಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಮೇಲೆ ಕೂಡ ಪೊಲೀಸರು ಆ್ಯಕ್ಷನ್ ತಗೊಳ್ತಾರೆ. ನಡ್ತಿನ ದೈಕ್ಲೆನು ಸಾಂಕುನ ಜವಾಬ್ದಾರಿ ಶಾಲಾಭಿವೃದ್ಧಿ ಸಮಿತಿ ಬೊಕ ಊರ್ದ ಶಾಲೆದ ಅಭಿಮಾನಿಲೆಗೆ ಸೇರ್ದುಂಡು ಸತ್ಯಸಾಯಿ ಸೇವಾ ಸಂಸ್ಥೆಲಿನ ಪ್ರಿಯಪ್ಪ ಈ ಪಂತೆರು ಬಾಲ್ತಿಳ ಶಾಲೆಡು ಪ್ರೇಮ ತರು ದೈ ನಡಪುನ ಕಾರ್ಯಕ್ರಮ ಉದಿಪನ ಮಲ್ತದ ಅರ್ಪಾತಿರಿಯರು. ಬಂಟ್ವಾಳ ತಾಲೂಕು ಬಾಲ್ತಿಳ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಂಟಿಕಡ್ ಸತ್ಯಸಾಯಿ ಬಾಬಾ ದಕ್ಷಿಣ ಕನ್ನಡದ ಸೇವಾ ಸಂಸ್ಥೆಲಿನ ನಿಲಿಟ್ಟು ಸತ್ಯಸಾಯಿ ಬಾಬೇರ್ನ ಜನ್ಮ ಶತಾಬ್ದಿ ಲೆಕ್ಕುಡು ಪ್ರೇಮತರು ಪನ್ಪುನ ದೈ ನಡ್ಪುನ ಕಾರ್ಯಕ್ರಮ ಇಂಚಿಪ್ಪ ನಡೆತಂಡು. ಶಾಲೆದ 75 ಸೆನ್ಸ್ ಜಾಗಿಡು 100 ಕಂಗದ ದೈ 10 ತಾರದ ದೈ 25 ದಿಚ್ಚ ಫಲವಸ್ತುಲಿನ ದೈಕ್ಲಿನ ನಡೆಯರು. ಸತ್ಯಸಾಯಿ ಸಂಸ್ಥೆಲಿನ ಕರ್ನಾಟಕ ರಾಜ್ಯ ಉತ್ತರ ವಿಭಾಗದ ರಾಜ್ಯ ಮಹಿಳಾ ಸೇವಾ ಸಂಯೋಜಕಿ ಪ್ರಿಯಾಪೈ ಕಾರ್ಯಕ್ರಮ ಉದೀಪನ ಮಲ್ತೆರು. ತಾರದ ದೈ ನಡೆದು ಅರ್ಪಾತಿರ್ದು ಸಾಯಿಬಾಬೇರ್ನ ಜನ್ಮ ಶತಾಬ್ದಿನ ಅರ್ಥದಿಂಜಿನ ಕಾರ್ಯಕ್ರಮ ಅದು ಆಚರಣೆ ಮಲ್ಪನ ಉದ್ದೇಶೋಡು ಸಂಸ್ಥೆದ ನೆಟ್ ದೈ ನಡೆದುಂಡು. ಇಂದೇನು ಸಾಂಕುನ ಜವಾಬ್ದಾರಿ ಶಾಲಾಭಿವೃದ್ಧಿ ಸಮಿತಿ ಬೊಕ್ಕ ಊರ ಶಾಲಾಭಿಮಾನಿಲಿಗೆ ಸೇರ್ದುಂಡು ಪಂಡೆರು. ಶ್ರೀ ಸತ್ಯಸಾಯಿ ಬಾಬಾ ಸೇವಾ ಸಂಸ್ಥೆದ ಜಿಲ್ಲಾ ಶೈಕ್ಷಣಿಕ ಸಂಯೋಜಕಿ ಮುಕಾಂಬಿಕಾ ಎನ್ ರಾವ್, ಜಿಲ್ಲಾ ಮಹಿಳಾ ಸೇವಾ ಸಂಯೋಜಕಿ ಶಾಂತಿ ಭಟ್, ಜಿಲ್ಲಾ ಆಧ್ಯಾತ್ಮಿಕ ಸಂಯೋಜಕಿ ಮುಕ್ತಾ ಕಿಣಿ, ಯುವ ಸಂಯೋಜಕಿ ವೀಣಾ ಲಕ್ಷ್ಮಿ ಭಟ್, ಜಿಲ್ಲಾ ಗುರ್ಕಾರ್ಯರು ಪ್ರಸನ್ನ ಭಟ್, ಒತ್ತು ಗುರ್ಕಾರ್ಯರು ಮಹಾಬಲೇಶ್ವರ ಭಟ್ ಕಾರ್ಯಕ್ರಮ ಪಾಲ್ದೆತ್ತುಂಡೆರು. ಶ್ರೀ ಸತ್ಯಸಾಯಿ ಬಾಬಾರವರ 100ನೇ ಹುಟ್ಟುಹಬ್ಬದ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ರಾಜ್ಯದಾದ್ಯಂತ, ದೇಶದಾದ್ಯಂತ ಅಲ್ಲ, ಇಡೀ ಜಗತ್ತಿನಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಸತ್ಯಸಾಯಿ ಸಂಸ್ಥೆಗಳು ನಾವು ಇವತ್ತು ಪ್ರೇಮ ತರುವ ಎಂಬ ಕಾರ್ಯಕ್ರಮ, ಇದು ವಿಶೇಷ ಕಾರ್ಯಕ್ರಮ. ನಾವು ಸ್ವಾಮಿಯ 100ನೇ ಹುಟ್ಟುಹಬ್ಬದ ಪ್ರಯುಕ್ತ 1 ಕೋಟಿ ಗಿಡಗಳನ್ನು ನೆಡುವಂತಹ ಒಂದು ಸಂಕಲ್ಪವನ್ನು ಮಾಡಿ ಈಗಾಗಲೇ ಅದರ ಹತ್ತಿರ ಬಂದಿದ್ದೇವೆ. 1 ಕೋಟಿ ಹತ್ತಿರ ಬಂದಿದ್ದೇವೆ. ಸಾಕಷ್ಟು ಎಲ್ಲ ಕಡೆಗಳಲ್ಲಿ ಕೂಡ ನಾವು ಈ ಒಂದು ಗಿಡ ನೆಡುವಂತಹ ಕಾರ್ಯಕ್ರಮಕ್ಕೆ ನಾವು ಪ್ರೇಮ ತರು ಅಂತ ಹೇಳುವಂತಹ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಒಡಿಪು ಜಿಲ್ಲೆ ಪಡುಬೆಳ್ಳೆದ ಶ್ರೀ ನಾರಾಯಣಗುರು ಆಂಗ್ಲ ಮಾಧ್ಯಮ ಶಾಲೆದ ಇಂಟರ್ಯಾಕ್ಟ್ ಬೊಕ್ಕ ಸ್ಕೌಟ್ ಅಂಡ್ ಗೈಡ್ಸ್ ಜೋಕುಲು ನೇಜಿ ನಡೆದು ನಟ್ಟಿ ಕಾರ್ಯಡು ಖುಷಿ ಪಟ್ಟೊಂಡೆರು. ಒಡಿಪು ಜಿಲ್ಲೆ ಕುರ್ಕಾಲ್ ಬಿಜಂಕ್ಲಾ ಉಮೇಶ್ ಆಚಾರ್ಯರ್ನ ಕಂಡಗು ಶಾಲಾ ಜೋಕುಲು ಜತದ ನೇಜಿ ನಡ್ಪುನ ನಟ್ಟಿದ ಕಾರ್ಯುಡು ಸೇರೊಂಡೆರು. ಪಡುಬೆಳ್ಳೆ ಶ್ರೀ ನಾರಾಯಣಗುರು ಆಂಗ್ಲ ಮಾಧ್ಯಮ ಶಾಲೆದ ಇಂಟರ್ಯಾಕ್ಟ್ ಬೊಕ್ಕ ಸ್ಕೌಟ್ ಅಂಡ್ ಗೈಡ್ಸ್ ಜೋಕುಲು ನೇಜಿ ನಡ್ದು ಖುಷಿ ಪಟ್ಟೊಂಡೆರು. ಸ್ಕೌಟ್ ಅಂಡ್ ಗೈಡ್ಸ್ ರಾಜ್ಯ ಸಹಾಯಕ ಸಂಘಟನಾ ಕಮಿಷನರ್ ಸುಮನ್ ಶೇಖರ್, ಜಿಲ್ಲಾ ಸ್ಕೌಟ್ ಕಮಿಷನರ್ ಜನಾರ್ದನ ಕೊಡಬೂರು, ಕಾರ್ಯಂತಿರು ಆನಂದ ಬಿ ಅಡಿಗ ನೇಜಿ ನಡ್ಪುನ ನಟ್ಟಿಗೆ ಚಾಲನೆ ಕೊಡ್ದು ಬರವು ಕಲ್ಪನಕ್ಲೆಗ್ ಬೆನ್ನಿ ಸಾಗುಳಿದ ಮಾಹಿತಿ ಕೊರಿಯರು. ಬರವು ಕಲ್ಪನ ಜೋಕ್ಲಿನ ಒಟ್ಟುಗೂ ಶಾಲೆದ ಮುಖ್ಯ ಮಾಸ್ಟರ್ ರಾಘವೇಂದ್ರ ಸಾಲ್ಯಾನ್,
ಇಂಟರಾಕ್ಟ್ ಕೋಆರ್ಡಿನೇಟರ್ ವೀಣಾ ಆಚಾರ್ಯ, ದೈಹಿಕ ಶಿಕ್ಷಣ ಟೀಚರ್ ಸ್ವಾತಿ ಜೋಕ್ಲಿನ ಒಟ್ಟುಗೂ ನಟ್ಟಿಡ ಕೈ ಜೋಡಿಸಾಯಿರು. ಇವತ್ತು ನಾವು ಶ್ರೀ ನಾರಾಯಣಗುರು ಆಂಗ್ಲ ಮಾಧ್ಯಮ ಶಾಲೆ ಪಡುಬೆಳ್ಳೆ ಇಲ್ಲಿಯ ಸ್ಕೌಟ್ ಆ್ಯಂಡ್ ಗೈಡ್ಸ್ ಮತ್ತು ಇಂಟ್ರಾಕ್ಟ್ ಕ್ಲಬ್ ವತಿಯಿಂದ ಇವತ್ತು ಈ ಸುಭಾಷ್ ನಗರದ ಹತ್ತಿರ ಉಮೇಶ್ ಆಚಾರ್ಯ ಇವರ ಗದ್ದೆಯಲ್ಲಿ ಮಕ್ಕಳಿಗೆ ನಾಟಿ ನೆಡುವುದರ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆಯನ್ನು ನಾವು ಇವತ್ತು ಇಟ್ಟುಕೊಂಡಿದ್ದೇವೆ. ನಮ್ಮ ಮಕ್ಕಳಿಗೆ ಬರೀ ಪಾಠದ ಜೊತೆಗೆ ಅವರಿಗೆ ಜೀವನದ ಪಾಠವನ್ನು ಕೂಡ ಕಲಿಸಬೇಕು ಅನ್ನೋದು ನಮ್ಮ ಉದ್ದೇಶ. ನಾವು ಊಟ ಮಾಡುವಂಥದ್ದು ಅನ್ನ ಅದು ನಮಗೆ ಹೇಗೆ ಸಿಗ್ತದೆ ಅದರ ಬಗ್ಗೆಯೂ ಮಕ್ಕಳಿಗೆ ಸ್ವಲ್ಪ ತಿಳಿ ಹೇಳಬೇಕು. ಕೃಷಿ ಚಟುವಟಿಕೆಯ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಮಕ್ಕಳಿಗೆ ನೀಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಕಾರ್ಲದ ಪರಶುರಾಮ ಥೀಮ್ ಪಾರ್ಕ್ ಪಿರ ಹೊಸ ರೂಪ ಕೊರ್ಪುನೇಕ್ ಕಾಂಗ್ರೆಸ್ ತಕುಲೆ ಉಪದ್ರ ಕೊರೊಂದುಲ್ಲೆರಂದು ದುಂಬದ ಮಂತ್ರಿ ಕಾರ್ಲದ ಶಾಸಕರು ಸುನಿಲ್ ಕುಮಾರ್ ದೂರ್ದೇರು. ಒಡಿಪು ಜಿಲ್ಲಾಧಿಕಾರಿನ ಆಫೀಸ್ ಕೈತಲ್ ನಡಪಾಯಿನ ಪ್ರತಿಭಟನಾ ಸಭೆಟ್ ಆರ್ಪಾತಿರಿಯರು. ಕಾರ್ಲದ ಪರಶುರಾಮ ಥೀಮ್ ಪಾರ್ಕ್ ವಿಚಾರವಾದ ಬಿಜೆಪಿ ಮಾಮಲ್ಲ ವಾಹನ ಜಾಥಾ ಬೊಕ್ಕ ಒಡಿಪು ಜಿಲ್ಲಾಧಿಕಾರಿನ ಆಫೀಸ್ ಕೈತಲು ಪ್ರತಿಭಟನಾ ಸಭೆಯನ್ನು ಅಟ್ಟಣೆ ಮಲ್ತದಿದ್ದರು. ರಾಜ್ಯದ ದುಂಬದ ಮಂತ್ರಿ ಕಾರ್ಲದ ಶಾಸಕರು ವಿ ಸುನಿಲ್ ಕುಮಾರ್ ಜಾಥೋಡು ಪಾಲ್ತೊಂದು ಪ್ರತಿಭಟನೆದ ಸಭೆಯನ್ನು ಉದ್ದೇಶಿಸಾದ ಪಾತಿರಿಯರು. ಕಾರ್ಲದ ಪರಶುರಾಮ ಥೀಮ್ ಪಾರ್ಕ್ಗೆ ಪಿರ ಹೊಸ ರೂಪ ಕೊರಿಯರೆ ಕಾಂಗ್ರೆಸ್ ತಕ್ಲೆ ಉಪದ್ರ ಕೊರೊಂದುಲ್ಲೆರು. ಒಂದು ಕಾಂಗ್ರೆಸ್ ತಕ್ಲೆಗೆ ಅರ್ಥ ಹೊಂದಿಜ್ಜೆ ಅಭಿವೃದ್ಧಿ ವಿಚಾರಡು ಕಾಂಗ್ರೆಸ್ ಭೇದ ಮಲ್ತೊಂದುಂಡು ನಾಯಕರು ಅಡ್ಡಕಾರದಿ ಒಂದುಲ್ಲೆರು ಒಂದು ಸರಿಯತ್ತು ನನ್ನದು ದಿನಕ್ಲಿಡ ಮಾರ್ಗ ಬಂದು ಮಲ್ತದ ಕಾಂಗ್ರೆಸ್ಗೆ ಎದುರಾದ ಪೊರುಂಬಾಟ ಮಲ್ಪ ಮಾತ್ರತ್ ಬಿಜೆಪಿದ ಶಕ್ತಿನ ಕಾಂಗ್ರೆಸ್ಗೆ ತೋಜಾವಾಂದ್ ವಿ ಸುನಿಲ್ ಕುಮಾರ್ ಜಾಗೃತಿ ಪಂಡಿರು. ಬಿಜೆಪಿ ನಾಯಕರು ಕಾರ್ಯಕರ್ತರು ಪ್ರತಿಭಟನೆ ಪಾಲ್ದೆತ್ತುಂಡಿರು. ಉದಯ್ ಶೆಟ್ಟಿ ಅವರ ಟೀಮ್ ವಿಚಾರಗಳನ್ನು ನಮ್ಮ ಪ್ರಮುಖರಿಗೆ ಹೇಳಿದ್ದಾರೆ. ನಮ್ಮ ಆಗ್ರಹ ಒಂದೇ, ಕೋರ್ಟಿನ ಆದೇಶವನ್ನು ತೆಗೆದುಕೊಂಡು ಬಂದು ನಾನು ಕಾಮಗಾರಿಯನ್ನು ಆರಂಭ ಮಾಡ್ತೀವಿ ಅಂತಂದಾಗ ಇದೇ ಉದಯ್ ಶೆಟ್ಟಿ ಅಂತ ಬಳಗ ಆ ರಸ್ತೆಗೆ ಮಣ್ಣು ಹಾಕಿದ್ದು ಇವತ್ತು ಉದಯ್ ಶೆಟ್ಟಿಗೆ ನೆನಪಿಲ್ವಾ? PL ಹೋಗ್ಬೇಕಾದ್ರೆ ಅವತ್ತು ಯಾಕೆ ಸಾರ್ವಜನಿಕ ರಸ್ತೆಗೆ ಮಣ್ಣು ಹಾಕಿದ್ರಿ? PL ಹೋಗಿದ್ದಕ್ಕೆ ನಮ್ದು ವಿರೋಧ ಇಲ್ಲ. ಇವತ್ತು ಸಾರ್ವಜನಿಕ ಹಿತಾಸಕ್ತಿಯನ್ನ ಅರ್ಜಿಯನ್ನ ಹಾಕಿ ನೀವು ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದಕ್ಕೆ ನಮ್ದು ವಿರೋಧ ಇಲ್ಲ. ಆದ್ರೆ ನಿಮ್ಮ ನಿಲುವಿನಲ್ಲಿ ದ್ವಂದ್ವದಲ್ಲಿ ಯಾಕೆ ಬದಲಾವಣೆ ಆಯಿತು ಅದು ನನ್ನ ಪ್ರಶ್ನೆ. ನಾನು ಇವತ್ತು ಕೇಳ್ತೇನೆ, ನೀವೇ ರಚನೆ ಮಾಡಿದಂತ ಅವತ್ತಿನ ಸಮಿತಿ, ನೀವು ಆ ಸಮಿತಿಯವರ ಕೇಸನ್ನ ವಾಪಸ್ ತೆಗೆಸಿ ನೀವು PL ಹೋಗಿದ್ರೆ ನಾನು ಮೆಚ್ಕೊಳ್ತಾ ಇದ್ದೆ, ನಿಮ್ಮಲ್ಲಿ ಪ್ರಾಮಾಣಿಕತೆ ಇದೆ ಅಂತ. ಒಂದು ಕಡೆ ಕೇಸನ್ನ ಮುನ್ನಡೆಸ್ತೀರಿ, ಇನ್ನೊಂದು ಕಡೆ PL ಹೋಗ್ತೀರಿ. ಯಾವ್ದಿದ್ರಲ್ಲಿ ಯಾವ್ದನ್ನ ನಂಬೇಕು ನಾವು? ಚಾಂದ್ರಮಾನ ವರ್ಷದ ಶ್ರಾವಣ ತಿಂಗಳು ನಡಪವನ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಶುಕ್ರವಾರ ಕುಡ್ಲದ ಬೇತೆ ಬೇತೆ ಕಡೆಟ್ಟು ನಡೆತಂಡು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಕಾಂಡೆ ಲಕ್ಷ್ಮೀ ಪೂಜೆ ಶುರುವಾದ ಮಧ್ಯಾಹ್ನ ಮಹಾಪೂಜೆ ಕರಿತೇರು. ಭವಿಷ್ಯತ್ ಪುರಾಣ ತೆರಿಪಾವನಂಚಿನ ಕಲ್ಜಿಗಳು ಶ್ರೇಷ್ಠವಾಯಿನ ಪೂಜೆ ಒವ್ವೊಂದು ಪಾರ್ವತಿ ಶಿವದೇವರಡ ಕಿಂದೆರಿಗೆ ಅಪಗ ಶಿವದೇವರು ಶ್ರಾವಣ ತಿಂಗಳು ರಡ್ಡನೇ ಶುಕ್ರವಾರ ಪೊಂಜ ನಕಲು ನಡಪವನ ಶ್ರೀ ವರಮಹಾಲಕ್ಷ್ಮಿ ವೃತ ಪೂಜೆ ಶ್ರೇಷ್ಠವಾಯಿನ ಪೂಜೆ ಎಂದು ಪಾರ್ವತಿಗೆ ತೆರಿಪಾದರಿಗೆ. ಉತ್ತರ ಕರ್ನಾಟಕದ ಈ ಆರಾಧನೆ ಇತ್ತೆ ನಮ್ಮ ತುಳುನಾಡಿಗೆ ಜತ್ತದ ಶ್ರೀ ವರಮಹಾಲಕ್ಷ್ಮಿ ವೃತ ಪೂಜೆ ಸಾಮೂಹಿಕವಾದ ನಡೆತಂದುಂಡು. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಶುಕ್ರವಾರ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಸಾಮೂಹಿಕವಾದ ಇಡೀ ದಿನ ನಡೆತಂದುಂಡು. ಕ್ಷೇತ್ರದ ಶ್ರೀ ಅನ್ನಪೂರ್ಣೇಶ್ವರಿ ಸನ್ನಿಧಿಡು ಅಟ್ಟಣೆ ಮಲ್ತಿನ ಈ ಕಾರ್ಯಕ್ರಮಟ್ಟು ಕಾಂಡೆ ಪೂಜೆ ಶುರುವಾದ ಲಲಿತಾ ಸಹಸ್ರನಾಮ ಪಠಣ ಅಭಿಷೇಕ ನಡಪಾದ ಮಧ್ಯಾಹ್ನ ಮಹಾಪೂಜೆ ಕರಿತದು ಭಕ್ತರಿಗೂ ಶ್ರೀ ವರಮಹಾಲಕ್ಷ್ಮಿನ ಪ್ರಸಾದ ಪಟ್ಟಿಯರು. ಊರ್ದ ಸುತ್ತಮುತ್ತದ ಭಕ್ತರು ಐಟ್ಲ ಪೊಂಜು ಭಕ್ತರು ಹೆಚ್ಚಾದ ಪಾಲ್ದಿತೊಂದು ಶ್ರೀ ವರಮಹಾಲಕ್ಷ್ಮಿ ದೇವಿರ್ನ ಇಂಬು ನಟ್ಟುಂಡಿರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಗುರ್ಕಾರ್ಯರು ಜಯರಾಜ್ ಹೆಚ್ ಸೋಮಸುಂದರಂ, ಒತ್ತು ಗುರ್ಕಾರ್ದಿ ಉರ್ಮಿಳಾ ರಮೇಶ್ ಕುಮಾರ್, ಪ್ರಧಾನ ಕಾರ್ಯಂತಿರು ಮಾಧವ ಸುವರ್ಣ, ಪಣವ್ ಗುರ್ಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ಬೊಕ್ಕ ಮಾತಾ ಪದಾಧಿಕಾರಿಗಳು ಸದಸ್ಯರು, ಅಭಿವೃದ್ಧಿ ಸಮಿತಿದ ಗುರ್ಕಾರ್ಯರು ದೇವೇಂದ್ರ ಪೂಜಾರಿ, ಒತ್ತು ಗುರ್ಕಾರ್ಯರು ಡಾಕ್ಟರ್ BG ಸುವರ್ಣ ಬೊಕ್ಕ ಸದಸ್ಯರು ಈ ಪೊರ್ತುಡಿತ್ತರು.
ಕಾವೂರದ ರಾಘವೇಂದ್ರ ನಗರ ಎಂವಿ ಶೆಟ್ಟಿ ಕಾಲಿದ್ದ ಎದುರು ಮಾರ್ಗಡುಪ್ಪುನ ಶ್ರೀ ಗುರು ರಾಘವೇಂದ್ರ ಮಠಟು ಆಗಸ್ಟ್ 10-19 ಪದ್ರಾಡೇಕ್ ಶ್ರೀ 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 ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮೇರ್ನ 354ನೇ ಆರಾಧನಾ ಮಹೋತ್ಸವ ನಡಪುಂಡು ಅಂಚಾದ ಮಾತಿರ್ಲ ಬತ್ತದ ಸ್ವಾಮಿನ ವಿಶೇಷ ಅನುಗ್ರಹಕ್ಕೂ ಸಂದೋಡು ಪಂಡದು ದೇವಲ್ಯದ ಪ್ರಕಟಣೆಡು ತೆರಿಪಾದಿರು. ಕಲಿಯುಗದ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಲಿನ 354ನೇ ಆರಾಧನಾ ಮಹೋತ್ಸವ ಆಗಸ್ಟ್ 10-19 ಪದ್ರಾಡೇಕ್ ಕುಡ್ಲದ ನೆಲ್ಲಿಕಾಯಿ ಮಾರ್ಗುಡುಪ್ಪುನ ಶ್ರೀ ಗುರು ರಾಘವೇಂದ್ರ ಮಠಟು ನಡಪುಂಡು ಮಾತಿರ್ಲ ಪುಣ್ಯ ಕಜ್ಜಡು ಪಾಲ್ಪಡುಡು ಪಂಡದು ದೇವಲ್ಯದ ಪ್ರಕಟಣೆಡು ತೆರಿಪಾದಿರು. ಜೀವನ ಮಟ್ಟ ಸುಧಾರಣೆ ಪಂಚ ಗ್ಯಾರಂಟಿ ಯೋಜನೆದ ಮೂಲ ಉದ್ದೇಶ ಅಂದು ಪುತ್ತೂರು ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಗುರುಕಾರ್ಯರು ಉಮಾನಾಥ ಶೆಟ್ಟಿ ಪೇರ್ನೆ ಪಂತೆರು ಪುತ್ತೂರುಡು ಗ್ಯಾರಂಟಿ ಬಗೆಟ್ಟು ನಡಪಾಯನ ಶಿಬಿರುಡು ಆರ್ಪಾತಿರಿಯರು. ಪುತ್ತೂರು ತಾಲೂಕು ಪಂಚಾಯತ್ ಕಿನ್ಯ ಸಭಾಂಗಣುಡು ಪುತ್ತೂರು ತಾಲೂಕು ಪಂಚ ಗ್ಯಾರಂಟಿದ ಯುವ ನಿಧಿ ಯೋಜನೆದ ಫಲದೆತ್ತೊನ್ನಕ್ಲಿನ ದಾಖಲೆ ಪಿಂದೊನ್ನ ಪೊಕ ಹೊಸ ಅರ್ಜಿಲಿನ ಪುದರ್ ಸೇರ್ಸವನ ಶಿಬಿರ ನಡೆತಂಡು. ಪುತ್ತೂರು ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿದ ಗುರುಕಾರ್ಯ ಉಮಾನಾಥ ಶೆಟ್ಟಿ ಪೇರ್ನೆ ಪಾತಿರ್ದು ಪಂಚ ಗ್ಯಾರಂಟಿ ರಾಜ್ಯ ಸರ್ಕಾರದ ಮಲ್ಲ ಆಸೆ ದಿವನ್ನ ಯೋಜನೆ ಆದಿತ್ತದು ಜೀವನ ಮಟ್ಟ ಸುಧಾರಣೆ ಎಂದತ್ತ ಮೂಲ ಉದ್ದೇಶ ಆದುಂಡು. ಸರ್ಕಾರದ ಈ ಯೋಜನೆಯನ್ನು ಮಾದರಿಯಾದ ಗಳಿಸೊಂದು ಬರಿಯುಡೊಂದು ಪಂಡಿರು ಪಾಕ ಜನ ಜವಣ ಜವಂದಿ ಪುದರ್ ಸೇಸಾವಡಾತಂದ್ರೆ ಈ ಬಕೆಟ್ ಈ ದುಂಬೆ ಫಲದಿತ್ತ ನಕ್ಕಲು ಅಕ್ಲಿಗೆ ಮಾಹಿತಿ ಕೊಡ್ದು ನಿಕ್ಲಿನ ಒಟ್ಟಿಗೂ ಅಕ್ಲಿನ ದುಂಬು ಕೊನಪನ ಕೆಲಸ ಮಲ್ಪಡೊಂದು ಆರ್ಪಂಡಿರು. ಈ ಯೋಜನೆಡು ಸುರುಕು ತಿಂಗಲ್ಗೊರ ಸ್ವಂತ ಘೋಷಣೆ ಸೆಲ್ಫ್ ಡಿಕ್ಲರೇಷನ್ ಮಲ್ಪೊಡಿತ್ತಂಡು ನಿರ್ದಾದು ಸಂದುನಂಚಿನ ಫಲದಿತ್ತೊನ್ನಕ್ಲಿಗೆ ಉಪದ್ರ ಆಪುಣ ಪನ್ಪುನದಿಟ್ಟಿಡು ಇತ್ತೆ ಸರ್ಕಾರ 3 ತಿಂಗಲ್ಗೊರ ಸ್ವಂತ ಘೋಷಣೆ ಮಲ್ಪುನಂಚ ಬದಲಾವಣೆ ಮಲ್ತದುಂಡು. ಇತ್ತೆ ಆಗಸ್ಟ್ ತಿಂಗಳು ಪ್ರತಿಯೊರಿಲ ಈ ಘೋಷಣೆ ಮಲ್ಪೊಡೊಂದು ಉಮಾನಾಥ ಶೆಟ್ಟಿ ಪಂಡಿರು. ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಅಧಿಕಾರಿ ದಯಾನಂದ ಯುವ ನಿಧಿ ಯೋಜನೆಗೆ ಅರ್ಜಿ ಕೊರ್ಪನ ಬಗ್ಗಿಟ್ಟು ಬೊಕ್ಕ ಸ್ವಂತ ಘೋಷಣೆ ಮಲ್ಪನ ಬಗ್ಗಿಟ್ಟು ಮಾಹಿತಿ ಕೊರಿಯರು. ಪುತ್ತೂರು ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು ಅಬು ನವಾಗ್ರಾಮ, ಸೇಸಪ್ಪ ನೆಕ್ಕಿಲ್, ಧೀರಜ್ ಗೌಡ, ತಾರನಾಥನ್ ಮುಳಿಯಾಲ್, ತಾಲೂಕು NRLM ಸಂಯೋಜಕರು ಭರತ್ರಾಜ್ ಶಿಬಿರದ ಉದಿಪನುಡು ಪಾಲ್ಗೊಂಡಿರು. ಪ್ರತಿ ತಿಂಗಳು ಯಾರಿಗೆ ಉದ್ಯೋಗ ನಮ್ಮ ಯುವ ನಿಧಿ ಕಾರ್ಡ್ ದುಡ್ಡು ಬರ್ತಾ ಇದೆ ಅವರು ಪ್ರತಿ ತಿಂಗಳಿಗೊಮ್ಮೆ ಅವರ ಸ್ವಾಯಿಕೆಯಿಂದ ಅವರ ದಾಖಲೆಯನ್ನು ಅಪ್ಡೇಟ್ ಮಾಡಬೇಕು ಅಂತ. ಇದನ್ನು ನಾವು ಸರ್ಕಾರಕ್ಕೆ ಮತ್ತೆ ಕೂಡ ಪ್ರತಿ ತಿಂಗಳು ಮಾಡಲಿಕ್ಕೆ ಕಷ್ಟ ಇದೆ ಅನ್ನೋದು ನಾವು ಗಮನಕ್ಕೆ ತಂದಾಗ ಅದನ್ನು 3 ತಿಂಗಳಿಗೊಮ್ಮೆ ಮಾಡಲಿಕ್ಕೆ ಈಗ ಅವಕಾಶ ಕೊಟ್ಟಿದೆ. ಯಾರು ಈ 3 ಭತ್ಯೆಯನ್ನು ಪಡೆಯುವಂಥ ಯಾರು ಜನ ಇದ್ದಾರೆ ಅವರು ಮತ್ತೆ
ಉದ್ಯೋಗಕ್ಕೇನು ಹೋದರೆ ಅವರಿಗೆ ಈ ಭತ್ಯೆಯನ್ನು ನಾವು ನಿಲ್ಲಿಸ್ತೀವಿ, ಸರ್ಕಾರ ನಿಲ್ಲಿಸ್ತದೆ. ಅದಕ್ಕೆ ಬೇಕಾದ ಸ್ವಾಯಿತೆಯಿಂದ ನಮ್ಮ ದಾಖಲೆಯನ್ನು ಮಾಡಬೇಕಾದ ಕೊಡೋದ್ರಿಂದ ಅದು ನನಗೆ ಉದ್ಯೋಗ ಸಿಕ್ಕಿದೆ, ನಾನೊಂದು ಉದ್ಯೋಗಕ್ಕೆ ಹೋಗಿದ್ದೇನೆ ಅಂತ ಏನಾದರೂ ಸೇರಿಸಿದರೆ ಅದು ನಿಲ್ತದೆ. ಅಲ್ಲಿವರೆಗೆ ನಮಗೆ 2 ವರ್ಷ, ಒಮ್ಮೆ ಬಂದ ಸ್ಟಾರ್ಟ್ ಆದ ನಂತರ 2 ವರ್ಷಕ್ಕೆ ಈ ಕಾರ್ಯಕ್ರಮ ಬರ್ತಾ ಇದೆ. ಈಗ 10 ತಿಂಗಳಿಗೆ ಬಂದಿದೆ, 11 ತಿಂಗಳು ಬಂದಿದೆ ಅಂತ ಹೇಳಿದರೆ ಅವರಿಗೆ 24 ತಿಂಗಳವರೆಗೆ ಆ ದುಡ್ಡು ಬರ್ತದೆ. ಅದರ ನಂತರ ಬೇರೆ ಕಾರ್ಯಕ್ರಮಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅಂತ. ಕೃಷಿ ತಾತಿ ಎಡ್ಡೆ ಕೆಲಸ ಬೊಕ್ಕೊಂಜಿ ಇಜ್ಜಿ ಕೃಷಿಯೇ ನಮ್ಮ ಜೀವನ ಅಂದು ಬಂಟ್ವಾಳ ಶಾಸಕರು ರಾಜೇಶ್ ನಾಯಕ್ ಪಂತರು. ಬಂಟ್ವಾಳ ಕೃಷಿ ಇಲಾಖೆದ ಕಿಸಾನ್ ಗೋಷ್ಠಿ ಕಾರ್ಯಕ್ರಮ ಉದಿಪನ ಮಲ್ತದ ಆರ್ಪಾತಿರಿಯರು. ಬಂಟ್ವಾಳ ಕೃಷಿ ಇಲಾಖೆದ 2025-26 ಸಾಲದ ರಾಷ್ಟ್ರೀಯ ಕೃಷಿ ವಿಸ್ತರಣೆ ಉಪ ಅಭಿಯಾನ ಆತ್ಮ ಯೋಜನೆದಡಿಟ್ಟು ಕಿಸಾನ್ ಗೋಷ್ಠಿ ಕಾರ್ಯಕ್ರಮ ನಡೆತಂಡು. ಓ ಬೋಡ ಅಂಚಿನ ಪುರಿಸಿ ಮರ್ದುಗಳಸುನ ಬೊಕ್ಕ ಬುಳೆಕ್ಲಿಡ್ದು ಶೇಷಾಂಶ ತಗ್ಗಾಯರೆ ಅಗತ್ಯ ಕ್ರಮಕ್ಲಿನ ಬಗೆಟ್ ತರಬೇತಿ ದೀದಿತ್ತೇರು. ದ್ವೇ ಪೊರ್ತುಡು ಖಾಸಗಿ ಜನಕ್ಲೆಗ್ ಬುಲೆ ಸಮೀಕ್ಷೆ ಎಪಿಪಿ ಬಗೆಟ್ ತರಬೇತಿ ಬೊಕ್ಕ ಸಾಂಕೇತಿಕ ಇಲಾಖೆದ ಸವಲತ್ತುಗಳನ್ನು ಪಟ್ಟಿಯರು. ಬಿಸಿ ರೋಡ್ದ ಅಂಬೇಡ್ಕರ್ ಸಭಾಭವನದ ದಿವೋನ ಈ ಕಾರ್ಯಕ್ರಮನು ಶಾಸಕರು ರಾಜೇಶ್ ನಾಯಕ್ ಕಾರ್ಯಕ್ರಮ ಉದೀಪನ ಮಲ್ತೆರು. ರಾಜೇಶ್ ನಾಯಕ್ ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆದ ಪ್ರತಿಯೊಂದು ಇಲ್ಲಡು ಒಂಜತ್ತೊಂಜು ಕೃಷಿ ಮಲ್ತೊಂದಿತ್ತದು. ಬೆನ್ನಿ ಸಾಗುವಳಿ ನಮ್ಮ ಜೀವನ ಆತುಂಡು, ಸಾಗುವಳಿ ಎಡ್ಡೆ ಕೆಲಸ ಆಯ್ತಾತು ಎಡ್ಡೆ ಕೆಲಸ ಬೊಕ್ಕೊಂಜೆಜ್ಜಿ ನಮ್ಮ ದಿನತ ಒಂತೆ ಪೊರ್ತುನು ಕೃಷಿಕ ದೆತ್ತದಿಂದ ನೆಮ್ಮದಿದ ಬದುಕ ಸಾಗವಲಿಂದ ಪಂಡಿರು. ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರ ಬುಡ ಗುರ್ಕಾರ್ಯರ್ ಬೇಬಿ ಕುಂದರ್, ಕೃಷಿ ಇಲಾಖೆದ ಜಿಲ್ಲಾ ಒತ್ತು ನಿರ್ದೇಶಕಿ ಕುಮುದ, ಬಂಟ್ವಾಳ ತೋಟಗಾರಿಕಾ ಇಲಾಖೆದ ಸಹಾಯಕ ನಿರ್ದೇಶಕರು ಪ್ರದೀಪ್ ಡಿಸೋಜಾ ಉದಿಪನಲ್ಲಿ ಸಿಡುಪ ಅಲ್ದಿತ್ತೊಂಡರು. ಕೃಷಿತ ಆತ್ಮ ಯೋಜನೆದಡಿಟ್ಟು ಬೇತೆ ಬೇತೆ ನಮೂನೆಡು ಕೃಷಿ ಮಲ್ತದ ಗುಮನ ವೈತಿನ ಸಾಧಕರಿಗೆ ಆತ್ಮಶ್ರೇಷ್ಠ ಕೃಷಿ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೆರು. ಕೃಷಿಕರಿಗೆ ಅದೇ ಜೀವನ. ನಿಜವಾಗಿ ಎಲ್ಲ ಬದುಕಿಂದ ನಾವು ಹೇಳಿಕ್ಕಿದೆ. ನಾವು ಕೃಷಿಕರು ಎಸ್ಪೆಷಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಹೆಚ್ಚಾಗಿ ಅಡಿಕೆ ಬೆಳೆಯೋದು. ಯಾಕೆಂದರೆ ಕಮರ್ಷಿಯಲ್ ಏನಾದರೂ ಒಂದು ದುಡ್ಡು ಕೊಡುವ ಕೃಷಿ ಇದ್ದರೆ ಅಡಿಕೆ ಅಂತ ಹೇಳಿ ನಾವು ಅಡಿಕೆ ಕಡೆಗೆ ಹೋಗಿದ್ದೇವೆ. ಬಹಳಷ್ಟು ಜನ ನಮ್ಮದು ದೊಡ್ಡ ಕೃಷಿಕರು ಕಮ್ಮಿ. ನಮ್ಮಲ್ಲಿ ಸಣ್ಣ ಸಣ್ಣ ಹೇಳಿ ನಮ್ಮದು ಫ್ಯಾಕ್ಟ್ರಿ ಬಂದ ಮೇಲೆ ಕೃಷಿಕರಿಗಾಗಿ 2 ಎಕರೆ ಹಿರಿಯರ ಪಾಲಾದಾಗ ನಮಗೆ 2 ಎಕರೆ 4 ಎಕರೆ 5 ಎಕರೆ ಕೃಷಿಗಳೇ ನಮ್ಮ ಜಾಸ್ತಿ. ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಶುಕ್ರವಾರ ಕೇಶವ ಶಿಶು ಮಂದಿರ ಕಿನ್ಯಾದ ಮಾತೃ ಮಂಡಳಿದ ನಿಲೆಟ್ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ನಡೆತಂಡು. ಪುತ್ತೂರ್ದ ವಿವೇಕಾನಂದ ಪದವಿ ಪೂರ್ವ ಕಾಲೇಜ್ದ ಗುರುಕಾರ್ಯರು ರವೀಂದ್ರ ಪುತ್ತೂರು ಧಾರ್ಮಿಕ ಉಪನ್ಯಾಸ ಕೊರಿಯರು. ಚಾಂದ್ರಮಾನ ವರ್ಷದ ಆಚರಣೆಡು ಶ್ರಾವಣ 2ನೇ ಶುಕ್ರವಾರ ಆಚರಣೆ ಮಲ್ಪುನ ಶ್ರೀ ವರಮಹಾಲಕ್ಷ್ಮಿ ವೃತ ಪೂಜೆ ಶುಕ್ರವಾರ ನಾಡದ ಬೇತೆ ಬೇತೆ ಕಡೆಟ್ಟು ನಡೆತಂದು. ಉಳ್ಳಾಲ ತಾಲೂಕದ ತಲಪಾಡಿ ದೇವಿಪುರದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಕೇಶವ ಶಿಶು ಮಂದಿರ ಕಿನ್ಯಾದ ಮಾತೃ ಮಂಡಳಿದ ನಿಲೆಟ್ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ವೃತಾಚರಣೆ ಅಟ್ಟಣೆ ಆದಿತ್ತಂಡು. ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪುನ ಗಣೇಶ್ ಭಟ್ರಿನ ಪೌರೋಹಿತ್ಯಡು ಧಾರ್ಮಿಕ ವಿಧಿವಿಧಾನಗಳನ್ನು ಕರಿತದು ಕಾಂಡೆ ಶ್ರೀ ವರಮಹಾಲಕ್ಷ್ಮಿ ವೃತಾಚರಣೆ ಶುರುವಾದ ಅಕೇರಿಗ ವೃತಾಚರಣೆದ ಮಾಪೂಜೆ ನಡೆತಂಡು. ಮಧ್ಯಾಹ್ನ ಶ್ರೀ ದುರ್ಗಾ ಪರಮೇಶ್ವರಿ ದೇವಿರನ ಮಾಪೂಜೆ ಮಲ್ತದು ಭಕ್ತರಿಗೆ ಪ್ರಸಾದ ಪಟ್ಟಿಯರು. ಮಧ್ಯಾಹ್ನ ನಡೆತಿನ ಸಭಾ ಕಾರ್ಯಕ್ರಮ ಪುತ್ತೂರದ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿದ ಆಡಳಿತ ಮಂಡಳಿ ಗುರುಕಾರ್ಯರು ರವೀಂದ್ರ ಪುತ್ತೂರು ಧಾರ್ಮಿಕ ಉಪನ್ಯಾಸ ಕೊರಿಯರು. ಕುಡ್ಲದ ತುಳುನಾಡ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಆಡಳಿತ ನಿರ್ದೇಶಕರು ಸಂದೇಶ್ ಶೆಟ್ಟಿ ಬೊಕ್ಕಾರ್ಯನ ಬೊಡೆದಿ ಕೊಲ್ಕೆಗುತ್ತು ನಮಕುಡ್ಲ ಚಾನಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಬೊಕ್ಕಾರ್ಯನ ಬೊಡೆದಿ ಸೌಮ್ಯ ಎಲ್ ಕರ್ಕೇರ ಸಭಾಲೇಸರು ಪಾಲ್ದಿತ್ತೊಂಡರು. ಊರ್ದ ಸುತ್ತಮುತ್ತದ ಭಕ್ತರು ಕಾರ್ಯಕ್ರಮ ಪಾಲ್ದಿತ್ತೊಂಡರು. ಇಂಚಿನ ಭಾವನೆ ಕೆಲಸ ಮಾಡ್ಕೊಂಡ ಕಾರ್ಯಕರ್ತರಿದ್ದ ಸಂಘಟನೆ 100 ವರ್ಷ ಬರ್ತದೆ. ಮಾತ್ರ ಇಡೀ ಪ್ರಪಂಚೋಡು ಅತ್ಯಂತ ಮಲ್ಲ ಒಂದು ವಾಲಂಟರಿ ಆರ್ಗನೈಸೇಷನ್ ಇಲ್ಲಿ ಗೂಗಲ್ ಹೋದ ನಾಟಕಗಳು ದ ಬಿಗ್ಗೆಸ್ಟ್ ವಾಲಂಟರಿ ಆರ್ಗನೈಸೇಷನ್ ಆಫ್ ದ ವರ್ಲ್ಡ್ ಒಂದು ಪಂಡ RSS, an organization in India called RSS. ಈತ ಮಲ್ಲ ಸಂಘಟನೆ ಆಗಿಕೊಳ್ಳಿ ಐದು ಕಾರ್ಯಕರ್ತರಿಗೆ ಬೇರೆ ದಾರಿ ಖುಷಿ ಅಲ್ಲಿ ಭಾರಿ ಕೆಲಸ ಮಾಡ್ತಿರೋದು ಪೆಟ್ರೋಲ್ ಬಂಪ್ ಕೊಡ್ಕ ಕೆಲಸ MLA MP ಎಲ್ಲ RSS ಕೆಲಸ ಆಗ್ತದೆ. ಇಂಚಿನ ಸಂಘಟನೆಗೆ 100 ವರ್ಷದಿಂದನಾಗ ಸಂಘ ಒಂದು ಅಪೇಕ್ಷೆ ಇರುತ್ತೆ ಸಮಾಜದ ಎದುರು. 100 ವರ್ಷ ಮಾಡೋದು ಭಾರಿ 1 ಲಕ್ಷ ಜನ ಸೇರಿಸೋದು, ಬ್ಯಾನರ್ ಮಾಡೋದು, ಬಂಡಿ ಕಟ್ಟದು ಒಂದು ಮಾತ್ರ ಆಲೋಚನೆ ಐತ ಬರದೆ ನಿಜವಾದ ಸಮಾಜದ ವಾರೀತಿದ ಪರಿವರ್ತನೆ ನಾಡ ಈ ಹಿಂದೂ ಸಮಾಜ ಒರಿಯುಂಡೋ ಅಂಚಿನ ನಾಳೆಯನ್ನು ಪರಿವರ್ತನೆ
ಅಪೇಕ್ಷೆ ಪಡ್ತದೆ. ತೀರ್ಥ ಪ್ರಸಾದವಿದೊಂದು ಅನ್ನದಾನ ಪ್ರಸಾದವಿಗೆ ತೊಳ್ಳೆ ನಮ್ಮೆಲ್ಲರ ಉವೇ ರೋಗ ಬಾಧ್ಯದ ಪರ್ಪುಜಿ ಉವೇ ಪಟ್ಟಣ ಉವೇ ಜ್ಯೋತಿಷಿಯನ್ನು ಮಲಿಮೆದಾಗ ನನ್ನ ಅವಶ್ಯಕತೆ ಹೆಚ್ಚಿ ಈ ವ್ಯವಸ್ಥೆ ನೆನಪದಿ ಒಂದು ವರಲಕ್ಷ್ಮಿ ಪೂಜೆ ವರ್ಷಗಳ ಬರಡೆ ನಿರಂತರವಾಗಿ ಸಂಪರ್ಕದಲ್ಲಿ ಒಂದು ಇನಿ ವರಲಕ್ಷ್ಮಿ ಪೂಜೆ ನಿಂಚ ಒಬ್ರು ಮಾಡಿದ ಅನುಗ್ರಹ ಪಡೆದಾರ ನಿರಂತರ ತಲಪಡೆಯನ್ನು ಚಾಕರಿ ಮಾಡಿದ್ದು ಅನುಗ್ರಹ ಪಡೆಯುವ ಈ ಅಣ್ಣನ RSS ಹೋರಾಟ ಐದು ಆನಿ ನನಗೆ ನಿರಂತರ ನಿಮ್ಮದು ಒಂಜಿಲ್ಲ ಅಂದರೆ ಏನು ವಾರಗಳ ದೇವರ ಸಂಪರ್ಕ ನೀವೊಂದು ಈಗ ದೇವರ ಅನುಗ್ರಹ ಪಾತ್ರ ಪರ ಹಾನಿ RSS ಭಜರಂಗ ದಳ ಸಾಧಕ ಇವರೆಲ್ಲನ್ನೂ ತಾನು ಕರ್ಕೊಂಡು ಹೋಗಬೇಕು ಅಂತಾದರೆ ಅದಕ್ಕೆ ಕಾಲ ವಿಳಂಬವಾಗುವುದಿಲ್ವೇ? ತಾನು ಅಷ್ಟೆಲ್ಲ ಹೊತ್ತು ನಿಲ್ಲುವ ಹಾಗಿಲ್ಲ. ತನಗೆ ಆದಷ್ಟು ಬೇಗ ತನ್ನಣ್ಣನನ್ನು ಕಾಣಬೇಕು, ಅವನನ್ನು ಕರ್ಕೊಂಡು ಬರಬೇಕು. ಭರತನಿಗೆ ಅವಸರ ಇದೆ. ಇವರೆಲ್ಲ ಹೊರಟು ಅದು ಸಾಗಬೇಕು ಅಂತಾರೆ. ಸೈನ್ಯ ವಂದೇ ಮಾದರೆಲ್ಲ ಬರಲಿ ಹಿಂಗಡೆಯೋಳು. ವಿದ್ಯಾವಾಚಸ್ಪತಿ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರ್ನ ನವತಿ ಜನ್ಮವರ್ಧಂತಿ ಉತ್ಸವ ಕಾರ್ಯಕ್ರಮ ಆಗಸ್ಟ್ 5 ಒಡಿಪು ಶ್ರೀಕೃಷ್ಣ ಮಠದ ಅಂಗನಡು ದಿವೊಂದೊಂದು ದುಂಬುದ ಶಾಸಕರು ಬೊಕ್ಕ ಉತ್ಸವ ಸಮಿತಿ ಗುರ್ಕಾರ್ಯರು ಕೆ ರಘುಪತಿ ಭಟ್ ಸುದ್ದಿಗೋಟಡು ತೆರಿಪಾದರು. ಡಾಕ್ಟರ್ ಬನ್ನಂಜೆ ಗೋವಿಂದ ಪಂಡಿತಾಚಾರ್ಯರ್ನ ನವತಿ ಜನ್ಮ ವರ್ಧಂತ್ಯೋತ್ಸವ ಸಮಿತಿ ಒಡಿಪುದ ಗುರುಕಾರ್ಯರ ಬೊಕ್ಕ ಒಡಿಪುದ ದುಂಬುದ ಶಾಸಕರು ಕೆ ರಘುಪತಿ ಭಟ್ ಸುದ್ದಿಗೋಟಡು ಪಾತಿರ್ದು ವಿದ್ಯಾವಾಚಸ್ಪತಿ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರ್ನ ನವತಿ ಜನ್ಮ ವರ್ಧಂತಿ ಉತ್ಸವ ಕಾರ್ಯಕ್ರಮ ಆಗಸ್ಟ್ 1 ಶನಿವಾರ 5 ಒಡಿಪು ಶ್ರೀಕೃಷ್ಣ ಮಠದ ಅಂಗನೊಡು ದಿವೊಂದೊಂಡು ಪರ್ಯಾಯ ಪುತ್ತಿಗೆ ಮಠ ಬೊಕ್ಕ ಡಾಕ್ಟರ್ ಬನ್ನಂಜೆ ಗೋವಿಂದ ಪಂಡಿತಾಚಾರ್ಯರ್ನ ನವತಿ ಜನ್ಮ ವರ್ಧಂತ್ಯೋತ್ಸವ ಸಮಿತಿ ಒಡಿಪುದ ನಿಲೇಟ್ ಈಶವಾಸ್ಯ ಪ್ರತಿಷ್ಠಾನ ಅಂಬಲಪಾಡಿ ಜತೆ ಸೇರಿಗಿಡ ಈ ಕಾರ್ಯಕ್ರಮ ನಡಪೆರೆ ಉಂಡೊಂದು ಪಂಡೇರು. ಪರ್ಯಾಯ ಪುತ್ತಿಗೆ ಮಠಾಧೀಶರು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಕಾರ್ಯಕ್ರಮ ಉದೀಪನ ಮಲ್ತಿರು. ಕಿರಿಯ ಸ್ವಾಮೀಜಿ ಶ್ರೀ ಸುಶೀಂದ್ರ ತೀರ್ಥರು ಬನ್ನಂಜೆ ಗೋವಿಂದಾಚಾರ್ಯರ್ನ ಬೂಕು ಬಿಡುಗಡೆ ಮಲ್ಪುವರು. ಲೋಕಸಭಾ ಸದಸ್ಯರು ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರು ಯಶ್ಪಾಲ್ ಎ ಸುವರ್ಣ ಮಲ್ಲ ಬಿನ್ನಿರಾದು ಪಾಲ್ದಿತೊನ್ವೆರು. ತಾನು ಗುರ್ಕಾರ್ಮೆ ವಹಿಸರ ಉಲ್ಲೆಂದು ರಘುಪತಿ ಭಟ್ ತೆರಿಪಾಯರು. ಪುತ್ತಿಗೆ ಮಠದ ಅಂತಾರಾಷ್ಟ್ರೀಯ ಕಾರ್ಯಂತರು ಎಂ ಪ್ರಸನ್ನ ಆಚಾರ್ಯ, ಈಶವಾಸ್ಯ ಪ್ರತಿಷ್ಠಾನದ ವಿಶ್ವಸ್ತರು ಬಾಲಾಜಿ ರಾಘವೇಂದ್ರ ಆಚಾರ್ಯ ಸುದ್ದಿಗೋಟೊಡಿದ್ದರು. ಬನ್ನಂಜೆಯ ಗೋವಿಂದಾಚಾರ್ಯ ಸ್ಥಾಪಿಸಿದ ಈಶಾವಾಸ್ಯ ಪ್ರತಿಷ್ಠಾನದ ನೇತೃತ್ವದಲ್ಲಿ ಅವರು ಬನ್ನಂಜೆ ಗೋವಿಂದಾಚಾರ್ಯರು ಜನ್ಮ ನಕ್ಷತ್ರವನ್ನೇ ಅವರ ಅವ್ರ ಜೀವಿತ ಕಾಲದಲ್ಲಿ ಮತ್ತು ಆಚರಣೆ ಮಾಡಬೇಕಾದ್ರಿಂದ ಅವರ ಜನ್ಮ ನಕ್ಷತ್ರ 9ನೇ ತಾರೀಕು. ಆ ದಿವಸದಂದು ಪರ್ಯಾಯ ಪುತ್ತಿಗೆ ಮಠದ ಒಂದು ನೇತೃತ್ವದಲ್ಲಿ ಅವರ ಸಹಭಾಗಿತ್ವದಲ್ಲಿ ಮತ್ತು ಅವ್ರದ್ದೇ ಬಯಕೆಯಂತೆ ಇವತ್ತು ಕೃಷ್ಣಮಠದ ರಾಜಾಂಗಣದಲ್ಲಿ ಈ ಒಂದು 90ನೇ ಜನ್ಮದಿನದ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡುವುದು ಅಂತ ಹೇಳುವಂಥ ಒಂದು ನಿಶ್ಚಯವನ್ನು ಭಾಳ ಹಿಂದೆ ಈಶಾವಾಸ್ಯ ಪ್ರತಿಷ್ಠಾನದವರು ನಮ್ಮೆಲ್ಲರನ್ನ ಕರೆದು ಸಭೆಯನ್ನು ಮಾಡಿ ಈ ಥರ ಒಂದು ವರ್ಷದ ಆಚರಣೆಯನ್ನು ಮಾಡಬೇಕು, ಉಡುಪಿಯವರು ನಾವೆಲ್ಲ ಕೈ ಜೋಡಿಸಬೇಕು ಅಂತ ಹೇಳುವಂಥ ಬಿಜೆಪಿದ ಮಾತಾ ಅಲ್ಪಸಂಖ್ಯಾತ ಕಾರ್ಯಕರ್ತಿರ್ನ ಇಲ್ಲಡು ನರೇಂದ್ರ ಮೋದಿಯರ್ನ ಅಪ್ಪೆನ ಪುದರಡು ದೈ ನಡ್ಪುನ ಕಾರ್ಯಕ್ರಮ ಮಲ್ಪುಡುಂದು ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಸತೀಶ್ ಕುಂಪಲ ಪಂತೆರು. ಉಳ್ಳಾಲಡು ದೈ ನಡ್ದು ನರೇಂದ್ರ ಮೋದಿಯರ್ನ ಅಪ್ಪೆನ ಪುದರಡು ದೈ ನಡ್ಪುನ ಕಾರ್ಯಕ್ರಮ ಉದೀಪನ ಮಲ್ತೆರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯರ್ನ ಇಚ್ಛೆದಂಚ ಅರೆನ ಅಪ್ಪೆನ ಪುದರಡು ದೈ ನಡಪನ ಕಾರ್ಯಕ್ರಮ ಭಾರತೀಯ ಜನತಾ ಪಕ್ಷ ಅಲ್ಪಸಂಖ್ಯಾತ ಮೋರ್ಚಾ ಕುಡ್ಲಾ ಮಂಡಲದ ಗುರುಕಾರ್ಯರು ಕರೀಂ ಉಚ್ಚುಲದರಿನ ಇಲ್ಲಡ ನಡೆತಂಡು. ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸತೀಶ್ ಕುಂಪಲ ದೈ ನಡೆದು ಕಾರ್ಯಕ್ರಮವು ಚಾಲನೆ ಕೊರಿಯರು. ಸತೀಶ್ ಕುಂಪಳ ಪಾತಿರ್ದು ಬಿಜೆಪಿದ ಮಾತಾ ಅಲ್ಪಸಂಖ್ಯಾತ ಕಾರ್ಯಕರ್ತೆಯರ್ನ ಇಲ್ಲಡು ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯರ್ನ ಅಪ್ಪೆನ ಪುದರಡು ದೈ ನಡಪನ ಕಾರ್ಯಕ್ರಮ ಮಲ್ಪೊಡು ಬೊಕ್ಕ ಕೇಂದ್ರ ಸರ್ಕಾರದ ಜನಪರ ಕಾರ್ಯಕ್ರಮದ ಬಗೆಟ್ ಜನಸಾಮಾನ್ಯರಿಗೆ ತೆರಿಪಾಡುಂದು 6 ಲೇಪ ಕೊರಿಯರು. ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ್ನ ನಿಗಮದ ದುಂಬದ ಗುರುಕಾರ್ಯರು ಮುಕ್ತಾರ್ ಪಠಾಣ್ ಹುಸೇನ್ ಪಾತಿರ್ದು ಕೇಂದ್ರ ಸರ್ಕಾರದ ಮಾತಾ ಯೋಜನೆಲು
ಜನಪರ ಬೊಕ್ಕ ಮಾತ ವರ್ಗದ ಜನಕ್ಲಿಗ್ ಅನುಕೂಲ ಆಪನ ರೀತಿದ ಯೋಜನೆ ಆದುಂಡು ಪಂಡಿರು. ಬಿಜೆಪಿ ಕುಡ್ಲ ಮಂಡಲದ ಗುರ್ಕಾರ್ಯರು ಜಗದೀಶ್ ಆಳ್ವ ಕುವೆತ್ತ ಬೈಲ್ ಬೊಕ್ಕ ಪಕ್ಷದ ನಾಯಕರು ಈ ಪೊರ್ತೊಡಿತ್ತರು. ಇಡೀ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರ ಮನೆಯಲ್ಲಿ ಫಸ್ಟ್ ಮಾಡಿಸಬೇಕು. ಇದನ್ನು ಎಲ್ಲ ಕಡೆ ಇದನ್ನು ಮಾಡಿಸಿ, ನಾವು ಯಾರು ಪದಾಧಿಕಾರಿ ಇದ್ದೇವೆ ನಮ್ಮ ಮನೆಯಲ್ಲಿ ಎಲ್ಲರೂ ಮಾಡಿ. ಇದಕ್ಕೆ ದೊಡ್ಡ ಗುಂಪು ಮಾಡಬೇಕೆ, ದೊಡ್ಡ ಚರ್ಚೆ ಮಾಡಬೇಕಂತ ಏನಿಲ್ಲ. ಎಲ್ಲರೂ ಅವರವರ ಮನೆಯಲ್ಲಿ ಪರಿಸರ, ಇದಕ್ಕೆ ಯಾರು ಏನು ಮಾತಾಡಲಿಕ್ಕಿಲ್ಲ. ಸಸಿ ನಡೋದು ಎಲ್ರಿಗೂ ಬೇಕು, ಎಲ್ಲ ಧರ್ಮದವನಿಗೆ, ಎಲ್ಲ ಜಾತಿಯವನಿಗೆ ಎಲ್ರಿಗೂ ಬೇಕು. ಆ ಸಸಿ ನಡೋದನ್ನು ನಾವು ವ್ಯಾಪಕ ಮಾಡಬೇಕು. ಇದು ಕೇವಲ ಇಲ್ಲಿ ಒಂದು ಕಾಟಾಚಾರಕ್ಕೆ ಮಾಡಿದಂಥ ಕಾರ್ಯಕ್ರಮ ಅಲ್ಲ, ಇದು ಇನ್ನು ಬರುವವರಿಗೆ ಇದೊಂದು ಮಾದರಿ ಆಗಬೇಕು. ಈ ಪ್ರಧಾನಮಂತ್ರಿ ಕೊಟ್ಟಿದ್ದಾರೆ, ಯಾವ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ, ಈ ನಮ್ಮ ಪಠಾಣ್ ಸಾಹೇಬ್ ಹೇಳಿದಾಗೆ ಇದು ಎಲ್ಲ ವರ್ಗದವರಿಗೆ ತಲುಪುವ ಹಾಗೆ, ಕೇವಲ ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ಸೀಮಿತವಾದಲ್ಲ, ಎಲ್ಲರಿಗೆ ಅದು ಕೊಡುವಂಥ ಪ್ರತಿಯೊಂದು ಯೋಜನೆ ನರೇಂದ್ರ ಮೋದಿ ಅವರು ಅದು ಎಲ್ಲರಿಗೆ, ಇವನ್ ಓಟ್ ಹಾಕಿದ್ದಾನೆ ಅದು ನೋಡಿಲ್ಲ, ಪ್ರತಿಯೊಬ್ಬರಿಗೆ ತಲುಪಬೇಕು. ಜನಪದ ಒಂಜಿ ಮಲ್ಲ ಪರಂಪರೆ ವಿಜ್ಞಾನ ಏತೆ ದುಂಬರಿಂಡಲ ಜನಪದ ನಾಶ ಆವಂದಂದು ಕನ್ನಡ ಜಾನಪದ ಪರಿಷತ್ ರಾಜ್ಯ ಗುರುಕಾರ್ಯರು ಬಾಲಾಜಿ ಎಸ್ ಪಂತೆರು ಸುರತ್ಕಲ್ ಗೋವಿಂದಾಸ್ ಕಾಲೇಜ್ ನಡೆತಿನ ಯುವ ಬ್ರಿಗೇಡ್ ಜಿಲ್ಲಾ ಘಟಕದ ಉದಿಪನ ಬೊಕ್ಕ ಅಧಿಕಾರದ ತೊನ್ನಲೇಸಿಡು ಆರ್ಪಾತಿರಿಯರು. ಸುರತ್ಕಲ್ ಗೋವಿಂದದಾಸ ಕಾಲೇಜ್ ಕನ್ನಡ ಜಾನಪದ ಪರಿಷತ್ ಅಂಗಸಂಸ್ಥೆ ಜಾನಪದ ಯುವ ಬ್ರಿಗೇಡ್ ಜಿಲ್ಲಾ ಘಟಕದ ಉದಿಪನ ಬೊಕ್ಕ ಅಧಿಕಾರದೆತ್ತೊನ್ನ ಲೀಸನ್ನು ಅಟ್ಟಣೆ ಮಲ್ತದಿತ್ತರು. ಗೋವಿಂದಾಸ್ ಕಾಲೇಜ್ ಸುರತ್ಕಲ್ದ ಹರೀಶ್ ಆಚಾರ್ಯ ಗುರ್ಕಾರ್ಮಿಡ್ ಕನ್ನಡ ಜಾನಪದ ಪರಿಷತ್ ಬೆಂಗಳೂರುದ ರಾಜ್ಯ ಗುರ್ಕಾರ್ಯರು ಬಾಲಾಜಿ ಎನ್ ಜಾನಪದ ಪರಿಷತ್ ಅಂಗಸಂಸ್ಥೆ ಜಾನಪದ ಯುವ ಬ್ರಿಗೇಡ್ ಜಿಲ್ಲಾ ಘಟಕದ ಉದಿಪನ ಮಲ್ತೆರು. ಬಾಲಾಜಿ ಎಸ್ ಪಾತಿರ್ದ ಕರ್ನಾಟಕ ಜಾನಪದ ಪನ್ಪನವು ಅದ್ಭುತ ಕದಿಕೆ. ಜನಪದ ಪನ್ಪನವು ಒಂಜಿ ಮಲ್ಲ ಪರಂಪರೆ ವಿಜ್ಞಾನ ಏತೆ ದುಂಬರಿನಲ ಜನಪದ ನಾಶಾಪಜೆ. ಜನಪದ ಪನ್ಪನವು ಬಾಯಿಡ್ದು ಬಾಯಿಗೆ ಬತ್ತಿನವು ಬರೆದು ದೀವಂದಿನ ಸಂವಿಧಾನ ಆದುಂಡು. ದುಂಬದ ಸಂಸ್ಕೃತಿನ ಇತ್ತದ ಅಲ್ಮದ ಯುವ ಜನಾಂಗಕ್ಕೂ ತಿರಿಪಾದು ಉರಿಪಾವನ ಕೆಲಸನು ಎಂಕ್ಲಿನ ಸಂಘಟನೆ ಹಿಡಿದು ಮಲ್ತೊಂದುಲ್ಲ ಅಂತ ಪಂಡೇರು. ಹಿಂದೂ ವಿದ್ಯಾದಾಯಿನಿ ಸಂಘದ ಗುರುಕಾರ್ಯರು ಎಚ್ ಜಯಚಂದ್ರ ಹತ್ವಾರ್, ಗೋವಿಂದಾಸ್ ಕಾಲೇಜ್ದ ನಿರ್ದೇಶಕರು ರಮೇಶ್ ಭಟ್, ಗೋವಿಂದಾಸ್ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರು ಪಕ್ಷಿ ಪಿ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂಡರು. ನಮ್ಮ ರಾಜ್ಯದಲ್ಲಿ ಹಾಮನಾಯಕ್ ಅವರು ಅದನ್ನು ಜನಪದ ಮತ್ತು ಜಾನಪದ ಅಂತ ಹೆಸರು ಕೊಡ್ತಾರೆ. ಅದನ್ನು ಮುಂದುವರೆದು ಇವತ್ತು ಇಲ್ಲಿನ ತುಳುನಾಡಿನ ಜಾನಪದ ಆಗ್ಬೋದು, ಯಕ್ಷಗಾನ ಪರಂಪರೆ ಆಗ್ಬೋದು, ಮುಡ್ಲಪಾಯ ಪರಂಪರೆ ಆಗ್ಬೋದು, ಬುಡಕಟ್ಟು ಸಂಸ್ಕೃತಿ ಆಗ್ಬೋದು, ನಮ್ಮಲ್ಲಿ ಒಗಟು ಗಾದೆ, ನಮ್ಮ ಜಾನಪದ ಪರಂಪರೆ ಏನಿದೆ ಭಾಳ ಅಗಾಧವಾಗಿದೆ. ತಾಯಿ ಗರ್ಭದಿಂದ ಹಿಡಿದು ಚಟ್ಟಕ್ಕೆ ಇರ್ತಕ್ಕಂಥ ಪಯಣವೇ ಜಾನಪದ. ಜಾನಪದಕ್ಕೆ ಇತಿಮಿತಿ ಇಲ್ಲ, ಜಾನಪದಕ್ಕೆ ಚೌಕಟ್ಟಿಲ್ಲ. ಜಾನಪದ ಹೀಗೆ ಇರಬೇಕು ಹಾಗೆ ಇರಬೇಕಂತಿಲ್ಲ. ಮತ್ತು ಕೇವಲ ಹಾಡೋದು ಮತ್ತು ಕುಣಿಯೋದು ಅಷ್ಟೇ ಜಾನಪದ ಅಲ್ಲ, ಜಾನಪದ ಒಂದು ದೊಡ್ಡ ಪರಂಪರೆ. ಯುವ ದೇವಾಂಗ ಸಂಘ ಕುಡ್ಲ ಅಶೋಕನಗರದ 2025-26 ಸಾಲದ ಹೊಸ ಕಾರ್ಯಕಾರಿ ಸಮಿತಿ ಸದಸ್ಯರನ್ನ ಅಜಪ್ಪು ಕಾರ್ಯಕ್ರಮ ನಡೆತದಿತ್ತು. ಸುದರ್ಶನ್ ಡಿ ಸಮಿತಿದ ಗುರ್ಕಾರ್ಯರು ವಿನೋದ್ ರಾಜ್ ಒತ್ತು ಗುರ್ಕಾರ್ಯರಾತಿರು. ಕುಡ್ಲ ಅಶೋಕನಗರದ ಯುವ ದೇವಾಂಗ ಸಂಘದ 2025-26 ಸಾಲದ ಹೊಸ ಕಾರ್ಯಕಾರಿ ಸಮಿತಿ ಸದಸ್ಯರನ್ನ ಅಜಪ್ಪು ಕಾರ್ಯಕ್ರಮ 5 ತರ ನಡೆತಂಡು. ಸಮಿತಿ ಗುರ್ಕಾರ್ಯರು ಸುದರ್ಶನ್ ಡಿ ಒತ್ತು ಗುರ್ಕಾರ್ಯರಾದ ವಿನೋದ್ ರಾಜ್, ಕಾರ್ಯಂತರಾದ ಅನಿಲ್ ಕುಮಾರ್, ಜತೆ ಕಾರ್ಯಂತರಾದ ಶಬರಿ, ಪ್ರಣವ್ ಗುರ್ಕಾರ್ಯರಾದ ವಿನಯ್ ಸುಧಾಕರ್, ಸಾಂಸ್ಕೃತಿಕ ಕಾರ್ಯಂತರಾದ ಪ್ರಿಯಾಂಕಾ ದೇವಿ ಪ್ರಸಾದ್, ಜತೆ ಸಾಂಸ್ಕೃತಿಕ ಕಾರ್ಯಂತರಾದ ಗೌತಮಿ ಎಸ್, ಕ್ರೀಡಾ ಕಾರ್ಯಂತರಾದ ಚೇತನ್ ಕೋಡಿಕಲ್, ಜತೆ ಕ್ರೀಡಾ ಕಾರ್ಯಂತರಾದ ಸಾಗರ್ ನಂದನಪುರ, ಸಾಮಾಜಿಕ ಜಾಲತಾಣ ತೂವನ್ನಾರು ಆದ್ ಲಿಖಿತ್ ಆಕಾಶ ಭವನ, ಜತೆ ಸಾಮಾಜಿಕ ಜಾಲತಾಣ ಆದ್ ವಿನೀತ್ ಆಕಾಶ ಭವನ ಬೊಕ್ಕ ಮರ್ಯಾದಿ ಸಲಹೆಗಾರರಾದ ಯು ಸುನಿಲ್ ಕುಮಾರ್ ಇಂಚ ಸಮಿತಿಗೂ ಹೊಸ ಪದಾಧಿಕಾರಿಗಳನ್ನ ಅಜಪ್ಪು ನಡೆತಂಡು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ನಿಲೆಟ್ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶ್ನಿ ನಿಲಯ ವಲೆನ್ಸಿಯಾದ ಜತೆ ಸೇರಿಗೆಡ್ ಅಕಾಡೆಮಿಡ್ ಒಂದು ದಿನ ಬಲ್ಲೆ ತುಳು ಓದುಗ ಕಾರ್ಯಕ್ರಮ ಆಗಸ್ಟ್ 1 ಶನಿವಾರ ಕಾಂಡೆ 10 ಗಂಟೆಗೂ ಉರ್ವಸ್ಟೂರ್ ತುಳು ಭವನೋಡು ನಡಪುಡು. ಸಾಹಿತಿ ಚಂದ್ರಕಲಾ ನಂದಾವರ ವಾರ್ತಾ ಭಾರತಿ ಪತ್ರಿಕೆದ ಸತ್ಯಾಕೆ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ದ ಒಬನಾಥ್ ಪಾಲ್ದಿತ್ತೊನ್ವೇರು. ಅಕಾಡೆಮಿ ಗುರ್ಕಾರ್ಯರು ತಾರನಾಥ್ ಗಟ್ಟಿ ಗುರ್ಕಾರ್ಮೆ ವಹಿಸುವಿರು ಪಂದು ಪ್ರಕಟಣೆಡು ತೆರಿಪಾದರು.
ఇడేగ ఇనిత నమ్మ కుడ్లా ತುಳು వార్తలు ముఖ్యంటే ననైలైతే పొర్తుగు నమ్మ కుడ్లా ತುಳು వార్తలు సొల్మేలు